ಉಡುಪಿಯಲ್ಲಿ ಹೆಸರುವಾಸಿಯಾಗಿರುವ ಇಮೇಜ್ ಮೊಬೈಲ್ಸ್ನಲ್ಲಿ ನಿನ್ನೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ 14 5G ಬಹಳ ಅದ್ದೂರಿಯಾಗಿ ಲಾಂಚ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಕಲಕ ಬೂಮ್ ಬೂಮ್ ಇಡೀ ಚಿತ್ರತಂಡ ಪಾಲ್ಗೊಂಡಿತ್ತು. ನಾಯಕ ನಟನಾಗಿ ಗಾಡ್ವಿನ್ ಮತ್ತು ನಟಿ ಲಕ್ಷ್ಯ ಶೆಟ್ಟಿ ಹಾಗೂ ಕಿರುತೆ ನಟಿ ಸೌಮ್ಯ ಆರ್ ಮೆಂಡನ್ ಹಾಗೂ ಸ್ಯಾಮ್ಸಂಗ್ ಡಿಸ್ಟ್ರಿಬ್ಯೂಟರ್ ಶ್ರೀಕಾಂತ್ ಭಟ್, ನಾಗೇಂದ್ರ ಹಾಗೂ ಕೌನ್ಸಿಲರ್ ವಿಜಯ್ ಕೊಡವೂರವರು, ಇಮೇಜ್ ಮೊಬೈಲ್ ಮಾಲೀಕರಾದ ಯಾದವ್, ರಾಕೇಶ್ ದಯಾನಂದ್ ಉಪಸ್ಥಿತರಿದ್ದರು. ಗೇಮ್ಸ್ ಅಥವಾ ಎಲ್ಲ ಯೂಸಿಗೆ ಅಗತ್ಯವಾಗುವಂತೆ 6.6 ಇಂಚಿನ ದೊಡ್ಡ ಡಿಸ್ಪ್ಲೇಯನ್ನು ಅದರಲ್ಲಿ ನೀಡಲಾಗಿದೆ. ಅದೇ ರೀತಿ ಈಗಿನ